ಕೊರೋನಾ ಹಿನ್ನೆಲೆಯಲ್ಲಿ ಪ್ರತಿ ಅಂಗಡಿ ಮುಂಗಟ್ಟುಗಳಲ್ಲೂ ಸ್ಯಾನಿಟೈಸರ್ ಹಾಗೂ ಥರ್ಮಲ್ ಸ್ಕ್ರೀನಿಂಗ್ ಕಡ್ಡಾಯವಾಗಿ ಮಾಡಲಾಗುತ್ತಿದೆ. ಥರ್ಮಲ್ ಸ್ಕ್ರೀನಿಂಗ್ ಅನ್ನು ಸುಲಭವಾಗಿ ಮಾಡಲು ಬೆಂಗಳೂರಿನ ಕೋಕೋಸ್ ಲ್ಯಾಬ್ ಇನ್ನೋವೇಟಿವ್ ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್ನ ಫಿಕ್ಸಿಟ್ ಕಂಪನಿಯು ಥರ್ಮಲ್ ಅನಾಲಿಟಿಕ್ಸ್ ಎಂಬ ಥರ್ಮಲ್ ಸ್ಕ್ರೀನಿಂಗ್ ಮಿಷನ್ ಅನ್ನು ತಯಾರಿಸಿದೆ. ಈ ಮಿಷನ್ ಅನ್ನು ಇಂದು ಪುತ್ತೂರಿನ ಶ್ರೀ ಮಹಾಲಿಂಗೇಶ್ವರ ದೇವಾಲಯದಲ್ಲಿ ಪ್ರದರ್ಶನಕ್ಕೆ ಇಡಲಾಗಿದೆ. ಜರ್ಮನ್ ಕ್ಯಾಮೆರಾ ಬಳಸಿ ಮಾಡಲಾಗಿರುವ ಈ ಮಿಷನ್ನಲ್ಲಿ ಒಂದು ಆಪ್ಟಿಕಲ್ ಕ್ಯಾಮೆರಾ ಹಾಗೂ ಇನ್ನೊಂದು ಥರ್ಮಲ್ ಸ್ಕ್ರೀನಿಂಗ್ ಮಿಷನ್ ಇದ್ದು, ಈ ಮಿಷನ್ ಮನುಷ್ಯನ ಮುಖವನ್ನು ಗುರುತಿಸಿ ಕ್ಯಾಮೆರಾದಲ್ಲಿ ಸೆರೆ ಹಿಡಿಯುತ್ತದೆ. ಯಾವುದೇ ವ್ಯಕ್ತಿ ಮಾಸ್ಕ್ ಹಾಕದೆ ಬಂದ್ರೆ ಇಲ್ಲವೇ ಆತನ ಟೆಂಪರೇಚರ್ ಜಾಸ್ತಿ ಇದ್ರೆ ಈ ಮಿಷನ್ ನಲ್ಲಿ ದಾಖಲಾಗುತ್ತೆ. ಜೊತೆಗೆ ಈ ಮಿಷನ್ ನಲ್ಲಿ ಮನುಷ್ಯನ ಡೀಟೇಲ್ 6 ತಿಂಗಳಿಗಿಂತಲೂ ಹೆಚ್ಚು ಕಾಲ ಸ್ಟೋರ್ ಆಗುತ್ತದೆ. ಹೀಗಾಗಿ ಥರ್ಮಲ್ ಸ್ಕ್ರೀನಿಂಗ್ ಹಾಗೂ ಸಿಸಿ ಕ್ಯಾಮೆರಾದಂತೆ ಕಾರ್ಯನಿರ್ವಹಿಸುವ ಈ ಮಿಷನ್ ಬಲು ಉಪಕಾರಿಯಾಗಿದೆ. ಹೀಗಾಗಿ ನೀವು ಇದನ್ನು ಕೊಂಡುಕೊಳ್ಳಲು ಬಯಸಿದ್ರೆ ಫಿಕ್ಸಿಟ್ ಕಂಪನಿಯನ್ನ ಸಂಪರ್ಕಿಸಬಹುದಾಗಿದೆ. ಪಿಕ್ಸುವೇಟ್ ಹೇಳಿ ನಮ್ಮ ಕಂಪ್ನಿ. ನಾವು ಥರ್ಮಲ್ ಅನಾಲಿಟಿಕ್ಸ್ ಹೇಳಿ ಒಂದು ಪಿಕ್ಸುವೇಟ್ ಥರ್ಮಲ್ ಅನಾಲಿಟಿಕ್ಸ್ ಹೇಳಿ ಒಂದು ಪ್ರಾಡಕ್ಟನ್ನು ಮಾಡಿದ್ದೇವೆ. ಆ ಪ್ರಾಡಕ್ಟು ಈಗ ಯಾರೇ ಮನುಷ್ಯರನ್ನು ಮುಖವನ್ನು ಗುರುತಿಸಿ ಜರ್ಮನ್ ಕ್ಯಾಮ್ರಾ ಉಪಯೋಗಿಸಿ ನಾವು ಅದನ್ನು ಗುರುತಿಸ್ತಾ ಇದ್ದೇವೆ. ಅದು ಒಂದು ಆಪ್ಟಿಕಲ್ ಕ್ಯಾಮ್ರಾ, ಇನ್ನೊಂದು ಥರ್ಮಲ್ ಸೆನ್ಸರು, ಎರಡೂ ಥರ ಇರ್ತದೆ ಒಂದೇ ಕ್ಯಾಮ್ರಾದಲ್ಲಿ. ನಾರ್ಮಲ್ ಕ್ಯಾಮ್ರಾದಿಂದ ನಾವು ನಮ್ಮ ಸಾಫ್ಟ್ವೇರ್ ಉಪಯೋಗಿಸಿ ಜನರ ಮೋರೆ ಡಿಟೆಕ್ಟ್ ಮಾಡಿ ನಂತರ ಥರ್ಮಲ್ ವಿಷನ್ ಇಂದ ನಾವು ಓಕೆ ಇದು ಎಲ್ಲಿ ಮನುಷ್ಯನ ಟೆಂಪ್ರೇಚರ್ ಎಷ್ಟು, ಮೋರೆ ಭಾಗದಲ್ಲಿ ಟೆಂಪ್ರೇಚರ್ ಎಷ್ಟು ಅಂತ ಹೇಳಿ ಅದನ್ನು ಗುರುತಿಸಿ ಅದನ್ನು ರಿಲೇಟ್ ಮಾಡಿ ಪ್ರತಿಯೊಬ್ಬರು ಯಾರು ಕ್ಯಾಮ್ರಾ ಮುಂದಿದ್ದಾರೋ ಅವರು ಪ್ರತಿಯೊಬ್ಬರು ಆರಾಮಾಗಿ ನಡ್ಕೊಂಡು ಹೋದರೆ ನಾವು ಟೆಂಪ್ರೇಚರನ್ನು ಗುರುತಿಸುವಂಥ ವ್ಯವಸ್ಥೆ ಮಾಡ್ತೇವೆ. ಅದ್ರ ಜೊತೆಗೆ ಮನುಷ್ಯ ಒಬ್ಬ ವ್ಯಕ್ತಿ ಮಾಸ್ಕ್ ಹಾಕಿದಾನೋ ಅಥವಾ ಹಾಕಿಲ್ವೋ ಹೇಳಿ ಅದು ನಾವು ಆಟೋಮೆಟಿಕ್ಲಿ ಹೇಳ್ತಾ ಹೋಗ್ತೇವೆ. ಸೊ ಇದನ್ನು ತಿಂಗಳುಗಟ್ಟಲೆ 2 ತಿಂಗಳು 6 ತಿಂಗಳು ತನಕನೂ ಬೇಕಾದ್ರೆ ಅದು ಒಂದು ಲಾಕ್ಸ್ ಆಗಿ ಸ್ಟೋರ್ ಮಾಡ್ತೇವೆ. ಎಲ್ಲ ಡೀಟೇಲ್ಸನ್ನು, ಫೋಟೋ ಮತ್ತು ಥರ್ಮಲ್ ಟೆಂಪ್ರೇಚರ್ ಎಷ್ಟು ಬಂದಿದೆ, ಮಾಸ್ಕ್ ಹಾಕಿದನ್ನು ಇಲ್ಲೋ ಹೇಳೋದೆಲ್ಲದನ್ನು ಒಂದು ಸ್ಟೋರ್ ಮಾಡಿಡ್ತೇವೆ. ಬೇಕಾದರೆ ಈಗ ಒಂದು ಟೆಂಪ್ರೇಚರಿಗೆ ಯಾರೊಬ್ಬ ವ್ಯಕ್ತಿಗೆ ಕೊರೋನಾ ಬಂದಿತ್ತು ಹೇಳೋದು ನಂತರ ದೇವಸ್ಥಾನಕ್ಕೆ ಅಥವಾ ಎಲ್ಲರೂ ಒಂದು ಕಡೆ ಬಂದಿದ್ದರು, ಅದು ಒಂದು 4 ದಿವಸದ ನಂತರ ಗೊತ್ತಾಯಿತು. ನಮ್ಮ ಕ್ಯಾಮ್ರಾದಲ್ಲಿ ಆ ಹೊತ್ತಿಗೆ ಅವನಿಗೆ ಟೆಂಪ್ರೇಚರ್ ಗೊತ್ತಾಗಿರಲಿಲ್ಲ. ಆದರೆ ಈ ಒಂದು ಹೊತ್ತಿಗೆ ಬಂದಿದ್ದ ಅಂತಂದರೆ ಅದು ಲಾಕ್ಸ್ ಇದ್ದಿದ್ದ ಕಾರಣದಿಂದ ಓಕೆ ಈಗ ನಾವೊಂದು ಮಾನವೀಯತೆ ದಿವಸದಿಂದ ಅವನು ಯಾರಿಗಾರು ವ್ಯವಸ್ಥಾಪಕರಿಗೆ ತಿಳಿಸಿದರೆ ಈಗ 4 ದಿವಸದ ಹಿಂದೆ ಈ ಹೊತ್ತಿಗೆ ಬಂದಿದ್ದೆ ಅಂತ ಹೇಳಿ ನೋಡಿದ್ರೆ ಓಕೆ ಈ ಹೊತ್ತಿಗೆ ಈ ವ್ಯಕ್ತಿ ಬಂದಿದ್ದ ಅಂತಂದರೆ ವ್ಯವಸ್ಥಾಪಕರಿಗೆ ಈ ಹೊತ್ತಲ್ಲಿ ಯಾರ್ಯಾರು ಬಂದಿದ್ರು ಕ್ಯಾಮ್ರಾದ ಮುಂದೆ, ಅಂದರೆ ಈ ಹೊತ್ತಲ್ಲಿ ಯಾರ್ಯಾರು ಆ ಹೊತ್ತಿಗೆ ಅಲ್ಲಿ ಬಂದಿದ್ರು ಹೇಳೋ ಒಂದು ವ್ಯವಸ್ಥೆಯನ್ನು ಲಾಗ್ ಮುಖಾಂತರ ಇದ್ದಿದ್ದಕ್ಕಾಗಿ ಅವ್ರಿಗೆ ತಿಳಿಸ್ಲಿಕ್ಕೆ ಸುಲಭ ಆಗ್ತದೆ. ಸೊ ಇದೊಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮುಖೇನ ನಾವು ಮಾಡಿದಂಥ ಸಾಫ್ಟ್ವೇರು. ಜರ್ಮನ್ ಕ್ಯಾಮ್ರಾ ಉಪಯೋಗಿಸಿದ್ದೇವೆ. ನಂತರ ನಮ್ಮದೇ ಆದಂಥ ಒಂದು ಬ್ಲ್ಯಾಕ್ ಬಾಡಿ ಅಂಥೇಳಿ ವಾತಾವರಣ ಏರುಪೇರಿಗೆ ಕ್ಯಾಮ್ರಾ ಸರಿಯಾಗಿ ರಿಸಲ್ಟ್ ಕೊಡಬೇಕು ಹೇಳೋದನ್ನು ನಾವು ಡೆವಲಪ್ ಮಾಡಿದ್ದೇವೆ. ಬೆಂಗಳೂರು ಬೇಸ್ಡ್ ಕಂಪ್ನಿ, ನಾವು ಭಾರತೀಯರೇ ಎಲ್ಲರೂ ಸೇರಿ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡಿ ಇದನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಾಫ್ಟ್ವೇರ್ ತೆಗೆದಿದ್ದೇವೆ.